ಏನಿದು ಮನೆ ಧ್ವಂಸದ ವಿವಾದ? ಅದಕ್ಕೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ನೆಲೆಯಲ್ಲಿ ಏನು ಹೇಳ್ತೀರಿ ನೀವು? ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ನಡೆಯುತ್ತಾ ಇದೆ. ಮನೆ ಕೆಲಸದ ಮನೆ ತೆರವು ಮಾಡುವಂಥ ಕೆಲಸವು ಮಾಡ್ತಾ ಇದ್ದೇವೆ. ಅಂದರೆ ತೆರವು ಅಂದರೆ ಅವರ ಮನವೊಲಿಸಿ ಅವರಿಗೆ ಶಾಸಕರು ಸೈಟನ್ನು ಕೊಟ್ಟು ಮತ್ತು ಮನೆ ಕಟ್ಟಿಸಿಕೊಡುವಂಥ ಭರವಸೆ ಕೊಟ್ಟು ಸ್ವಲ್ಪ ದುಡ್ಡನ್ನು ಕೊಟ್ಟು ಅವರ ಮನವೊಲಿಸಿ ಈಗಾಗಲೇ ಕೆಲವು ಮನೆಗಳನ್ನು ತೆರವುಗೊಳಿಸಿರುತ್ತೇವೆ. ಹಾಗೆ ಇವರ ರಾಜೇಶ್ ಬನ್ನೂರವರ ಮನೆ ಅಲ್ಲ, ಅದು ಅವರ ಅತ್ತೆ ಮನೆ ಅಂತೆ ಅವರು ಹೇಳುದು. ಅದು ನಿಜವಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಮನೆ. ಆ ಮನೆಯನ್ನು ನಿನ್ನೆ ಸಂಜೆ ನಾನು ರಾಜೇಶ್ ಬನ್ನೂರವರನ್ನು ಫೋನಿನ ಮುಖಾಂತರ ಅವರನ್ನು ಕರೆ ಮಾಡಿ ಇದು ರಾಜಿ ಇತ್ಯರ್ಥಕ್ಕೆ ಕರೆದೆ. ಶಾಸಕರು ಅವರನ್ನೆಲ್ಲ ಕರೆದೆ. ಇವರು ರಾಜೇಶ್ ಬನ್ನೂರವರು ಇದು ನಾನು ಬರುವುದಿಲ್ಲ ಅಂತೇಳಿ ಬರಲಿಲ್ಲ. ನನ್ನ ಲಾಯರನ್ನು ಕಳಿಸ್ತೇನೆ ಅಂತ ಹೇಳಿದರು. ಹಾಗೆ ಅವರ ಲಾಯರು ಬಂದು ನಾವು 30 ತಾರೀಕು ಅಲ್ಲದೆ ಬಿಡಲಿಕ್ಕೆ ಆಗುವುದಿಲ್ಲ ಮತ್ತೆ ಕೆಲವು ಡಿಮಾಂಡನ್ನು ಮಾಡಿದರು. ಅದನ್ನು ಅವರ ಹತ್ರ ಕೇಳಿ ಪುನಃ ಮತ್ತೆ ಹೇಳ್ತೇನೆ ಅಂತ ಹೇಳುವ ಮಾತನ್ನು ಹೇಳಿದರು. ಮತ್ತೆ ರಾಜ ಪಂಚಾಯಿತಿಗೆ ಬರಲಿಲ್ಲ. ಮತ್ತೆ ನಿನ್ನೆ ರಾತ್ರಿ ನನಗೆ ಕೆಲವು ಭಕ್ತಾದಿಗಳು ಇಲ್ಲಿ ಮನೆ ಕೆಲವು ಕಿಡಿಗೇಡಿಗಳು ಮನೆಯನ್ನು ಕೆಡುವಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ತಿಳಿಸಿದ್ರು. ತಕ್ಷಣ ನಾನು ಬಂದೆ. ಬರುವಾಗ ರಾಜೇಶ್ ಬನ್ನೂರು ಮತ್ತು ಇತರರು JCPಯ ಮುಖಾಂತರ ಮನೆ ಕೆಡುವಂಥ ಕೆಲಸವನ್ನು ಮಾಡಿಕೊಂಡಿದ್ರು. ರಾಜೇಶ್ ಬನ್ನೂರವರು ರಾಜೇಶ್ ಬನ್ನೂರವರೇ ಮಾಡಿದ್ದು. ಅವರು ಮಾಡಿ ಕೆಡುವಂಥ ಕೆಲಸ ಮಾಡಿದ್ರು. ನಂತರ ಅಲ್ಲಿ KA 19 MF 3276 ಇನೋವಾ ಕಾರಲ್ಲಿ ಅವರ ಸಂಗಡಿಗರೊಂದಿಗೆ ಇದು ಅವರು ಪಲಾಯನಗೈದು. ಇದನ್ನು ನಾನು ನಮ್ಮ ಇಒ ಹತ್ರ ಹೇಳಿದ್ದೇವೆ. ನಮ್ಮ ಇಒ ಅದರ ಬಗ್ಗೆ ಪುತ್ತೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುತ್ತಾರೆ. ಇವತ್ತು ನನ್ನ ಮೇಲೆ ಇದು ನಮ್ಮ ನಳಿನ್ ಕುಮಾರ್ ಕಟೀಲ್ರವರು ಮತ್ತು ಸಂಸದರು, ಮಾಜಿ ಸಂಸದರು, ಮತ್ತು ನಮ್ಮ ಚಣಿನ ತಿಮ್ಮಪ್ಪ ಶೆಟ್ಟಿಯವರು ಮತ್ತು ಕಿಶೋರ್ ಬೊಟ್ಟಾಡಿ MLC ಅವರು ಇವರೆಲ್ಲ ಸೇರಿ ರಾಜಕೀಯ ದುರ್ದ್ವೇಷದಿಂದ ನನ್ನ ಮೇಲೆ FIR ಹಾಕಿಸುವಂಥ ಕೆಲಸ ಮಾಡಿದರು. ಇದು ನಿಜವಾಗಿ ಅವರ ಇದು ನಕಲಿ ಹಿಂದುತ್ವವನ್ನು ಭಕ್ತಾದಿಗಳಿಗೆ ತೋರಿಸಿಕೊಡ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ನಾನು ಕೂಡ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಿದ್ದೇನೆ. ಅವರ ಮೇಲೂ ರಾಜೇಶ್ ಬನ್ನೂರು ಮತ್ತು ಇತರರ ಮೇಲೆ FIR ದಾಖಲಾಗಬೇಕು. ದಾಖಲಾಗ ಇದ್ದರೆ ನಾನು ದೊಡ್ಡ ಮಟ್ಟದಲ್ಲಿ ಅವರಾಗೆ BJPಯವರನ್ನು ಸೇರಿಸಿ ಪ್ರತಿಭಟನೆ ಮಾಡುವುದಲ್ಲ, ಮಹಾಲಿಂಗೇಶ್ವರ ದೇವರ ಭಕ್ತರನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಓಕೆ, ಅಂದರೆ ನೀವು ಹೇಳುವಂಥದ್ದು ಈಗ ರಾಜೇಶ್ ಬನ್ನೂರವರೇ ಕೆಡಿಸಿದ್ದು ಅವರ ಮನೆಯನ್ನು. ಅವರ ಮನೆ ಅಲ್ಲ, ಅದು ದೇವಸ್ಥಾನದ ಮನೆಯನ್ನು. ಓಕೆ, ದೇವಸ್ಥಾನದ ಮನೆಯನ್ನು ಅವರು ಕೆಡಿಸಿದ್ದು. ಓಕೆ, ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಲಿಕ್ಕೆ. ಓಕೆ, ಅಂದರೆ ಆ ಸಂದರ್ಭದಲ್ಲಿ ತಾವು ಅಲ್ಲಿಗೆ ಹೋಗಿದ್ರಿ ಅಂತ ನನಗೆ ದೂರವಾಣಿಯ ಮೂಲಕ ಕೆಲವು ಭಕ್ತರುಗಳು ಹೇಳಿದ್ರು. ನಾನು ತಕ್ಷಣ ಬಂದಿದ್ದೇನೆ ಅಲ್ಲಿ. ಓಕೆ, ಅಂದ್ರೆ ಆ ಸಂದರ್ಭ ನೀವು ಪೊಲೀಸರಿಗೆ ಏನಾದರೂ ಮಾಹಿತಿ ಕೊಡೋದು? ನಾನು ಅಲ್ಲಿ ಬಂದೆ, ಬಂದು ನೋಡಿದೆ ಅವರನ್ನೆಲ್ಲ. ನೋಡಿ ಮತ್ತೆ ನಾವು ಇವಾಗೆ ಹೇಳಿದೆ, ಅವರು ಪೊಲೀಸ್ ದೂರು ಕೊಟ್ಟಿರುತ್ತಾರೆ. ಯಾವ ಬೆಳಿಗ್ಗೆ ದೂರು ಕೊಟ್ಟಿದ್ದಾರೆ ಅವರು ಬಂದು ಮತ್ತೆ. ಸೊ ಈಗ ಅಂದ್ರೆ ದೇವಸ್ಥಾನದ ಕಡೆಯಿಂದ ದೂರು ಸಲ್ಲಿಕೆ ಆಗಿದೆ ಪೊಲೀಸರಿಗೆ? ಅಂದ್ರೆ ಇಒ ಮುಖಾಂತರ ಕಾರ್ಯನಿರ್ವಾಹಕ ಅಧಿಕಾರಿ ಮೂಲಕ ದೂರು ಕೊಟ್ಟಿದ್ದಾರೆ. ಹೌದು. ಓಕೆ, ಆದ್ರೆ ಅವರು ಹೇಳಿರುವಂತದ್ದು ದೇವಸ್ಥಾನದ ಕಡೆಯವರೇ ನಮ್ಮ ಮೇಲೆ ಆರೋಪ ಗಳಿಸಿದ್ದಾರೆ. ಓಕೆ, ನೀವು ಮಾಡಿದ್ದಲ್ಲ? ನಾವು ಮಾಡಿದ್ದಲ್ಲ. ಓಕೆ, ಮತ್ತೆ ಅವರ ದೂರಲ್ಲಿ ಉಂಟು ಇಷ್ಟು ಗೋಲ್ಡ್ ಇತ್ತು ಅಷ್ಟು ಇದು ಅಂತೇಳಿ. ಅದು ಗೋಲ್ಡ್ ಇಡುವ ಮನೆ. ಅವರಿಗೆ ಅಷ್ಟು ದೊಡ್ಡ ಮನೆ, ದೊಡ್ಡ ಟ್ಯಾರಿಸ್ ಅಲ್ಲಿ ಉಂಟು. ಇದೆಲ್ಲ ಜನರನ್ನು ದಾರಿ ತಪ್ಪಿಸುವಂತ ಒಂದು ಹುನ್ನಾರ ಇವರದ್ದು. ಅಂದ್ರೆ ಈಗ ಅವ್ರ ಹತ್ರ ಮಾತುಕತೆ ಏನೆಲ್ಲ ಆಗಿತ್ತು? ಅಂದ್ರೆ ಈಗ ನಿನ್ನೆ ಡಿಮಾಂಡ್ ಇಟ್ಟು ಅವರ ವಕೀಲರ ಹತ್ರ ನಿನ್ನೆ ಇಲ್ಲಿ ಮಾತುಕತೆ ಆಗಿತ್ತು. ನಾವು ಬೇರೆಯವರಿಗೆ ಕೊಟ್ಟಾಗಿ ನಿಮಗೂ ಕೂಡ ಇದು ಜಾಗೆಯ ವ್ಯವಸ್ಥೆ, ಮನೆ ಕಟ್ಟಿ ಕೊಡಿಸುವಂತ ವ್ಯವಸ್ಥೆ,
ದುಡ್ಡಿನ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳುವ ಮಾತನ್ನು ಹೇಳಿದ್ದೆ. ಹ್ಮ್ ಅದಕ್ಕೆ ಅವರು ಅದನ್ನು ನಿರಾಕರಿಸಿದ್ರು, ಹ್ಮ್ ದೊಡ್ಡ ಪ್ರಮಾಣದಲ್ಲಿ ಡಿಮಾಂಡ್ ಮಾಡಿದ್ರು. ಹ್ಮ್ ಅದಕ್ಕೆ ಅದು ಆಗುದಿಲ್ಲ ಅಂತ ಹೇಳಿದೆ. ಹಾಗಾದ್ರೆ ತೆರವುಗೊಳಿಸಲಿಕ್ಕೆ 30 ದಿವಸದ ಗಡುವು ಬೇಕಂತ ಕೇಳಿದ್ರು. ನಮಗೆ 30 ದಿವಸದ ಗಡುವು ಕೊಟ್ಟರೆ ಅಲ್ಲಿ 2 ಕೋಟಿ ಕೆಲಸ ಆಗ್ತಾ ಉಂಟು. ಆ ಕೆಲಸ ದುಡ್ಡು ಹೋಗ್ತದೆ, ನಮಗೆ ಅಲ್ಲಿ ಕೆಲಸಕ್ಕೆ ತೊಂದರೆ ಇರ್ತದೆ. ಓಕೆ, ಅಂದ್ರೆ ಅಷ್ಟು ಸಮಯ ಕೇಳಿದವರು ಮತ್ತೆ ಯಾಕೆ ಮನೆಯನ್ನ ನಿನ್ನೆ ರಾತ್ರಿ ಕೆಡವಿದ್ರು ಅಂತ? ಅದು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಲಿಕ್ಕೆ. ಅದಲ್ಲದೆ ಅವರು ಈಗಾಗಲೇ ಬೇರೆಯವರೆಲ್ಲ ನೋಡಿ ಆ ಬಡವರನ್ನೆಲ್ಲ ಹಿಡ್ಕೊಂಡು ಇದು ಕೋರ್ಟಿಗೆ ಕೆಲಸ ಅಂತೆಲ್ಲ ಎಲ್ಲ ಬೇರೆ ಯಾವ ಮನೆಯವರನ್ನು ಮಾಡಲಿಲ್ಲ. ರಾಜೇಶ್ ಬನ್ನೂರು ಮಾತ್ರ ಎಲ್ಲ ಮನೆಯವರನ್ನು ಸೇರಿಸಿ ಕೇಸಿಗೆ ಮಾಡುವಂಥ ಕೆಲಸವನ್ನು, ಕೇಸಿಗೆ ಕೋರ್ಟಿಗೆ ಹಾಕಿಸುವಂಥ ಕೆಲಸವನ್ನು ಮಾಡಿದರು. ಇವತ್ತು ಅವರು ಕೇಸಿಗೆ ಹೋಗಿದ್ದಾರೆ. ಅವರು ಟೈಮ್ ಕೇಳಿದೆ ಯಾಕೆ, ಕೋರ್ಟಲ್ಲಿ ಕೇಸು ಮಾಡಲಿಕ್ಕೆ. ಇವತ್ತು ಅವರಿಗೆ ಸ್ಟೇ ಸಿಕ್ಕಲಿಲ್ಲ, ಸ್ಟೇಗೆ ಹೋಗಿದ್ದಾರೆ, ಸ್ಟೇ ಸಿಕ್ಕಲಿಲ್ಲ. ಓಕೆ, ಸೊ ಹಾಗಿದ್ರೆ ಇದು ಅವರು ಮಾಡಿರುವಂಥದ್ದು ನಿಮ್ಮ ಆರೋಪ? ಇದು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ರಾಜೇಶ್ ಬನ್ನೂರು ಅವರು ಮಾಡ್ತಾ ಇದ್ದಾರೆ. ಓಕೆ, ಸೊ ಇದಕ್ಕೆ ಈಗ ನಿಮ್ಮ ಕಡೆಯಿಂದ ದೂರು ಇಒ ಮುಖಾಂತರ ಸಲ್ಲಿಕೆ ಆಗಿದೆ? ಹೌದು. ಓಕೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ